ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಷಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲೈಸನ್ಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕಣ್ಣೂರು. ನಮ್ಮ ಸೌರುಷಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ದಿನಾಲೂ ನೋಡ್ತೀರಾ. ಹಾಗೆಯೇ ಇವತ್ತು ನಮ್ಮ ಜೊತೆ ಗೀತಾ ಅವರು ಇದ್ದಾರೆ. ಅವರು ಏನು ಸ್ಪೆಷಲ್ ಇವತ್ತಿನ ಅಡುಗೆಯಲ್ಲಿ ಏನು ಸ್ಪೆಷಲ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವ. ಹಾಗಾದರೆ ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡಿಸುವ. ಗೀತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಓಕೆ, ಇವತ್ತು ನಮ್ಮ ಸೌರಶ್ಯ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್ ಹೇಳ್ಕೊಡ್ತಾ ಇದ್ದೀವಿ? ಇವತ್ತು ಬಟಾಟೆ ಎಲ್ಲ ಸೇರಿ ಇದು ಬೋಂಡ, ಕ್ಯಾರೆಟ್ ಎಲ್ಲ ಹಾಕಿ ಒಂದು ಬೋಂಡ, ಬಟಾಟೆ, ಕ್ಯಾರೆಟು, ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಬೋಂಡ, ಇನ್ನೊಂದು ಚಿಕನ್ ರೊಟ್ಟಿ. ಚಿಕನ್ ರೊಟ್ಟಿಯಾ? ಅದೆಂತ ರೊಟ್ಟಿ? ಚಿಕನಿಗೆ ಕಡಲೆ ಇದು ರವೆ ಎಲ್ಲ ಉಂಟಲ್ಲ, ಅದೆಲ್ಲ ಮಿಕ್ಸ್ ಮಾಡಿ ರೊಟ್ಟಿ ಹಾಕಿ ಚಿಕನನ್ನೇ ಮಿಕ್ಸ್ ಮಾಡು, ಸಣ್ಣ ಪೀಸ್ ಮಾಡಿ. ಪೀಸ್ ಮಾಡಿ. ಓಕೆ, ಚಿಕನ್ ರೊಟ್ಟಿ ಮತ್ತು ತರಕಾರಿ ಎಲ್ಲ ಹಾಕಿ ಒಂದು ಬೋಂಡ. ಓಕೆ, ಅದನ್ನು ರೆಡಿ ಮಾಡಿ ಅಡುಗೆ ರೂಮ್ಗೆ ಹೋಗೋಲ್ಲ? ಓಕೆ ಬನ್ನಿ ಮ್ಯಾಮ್. ಇವಾಗ ನಾವು ಫಸ್ಟ್ ಯಾವ್ದು ನೋಡೋದು? ಚಿಕನ್ದ ರೊಟ್ಟಿಯ? ಫಸ್ಟ್ ವೆಜ್ ಇದು ತರಕಾರಿ ಬೋಂಡಲ್ಲ? ಓಕೆ, ಫಸ್ಟಿಗೆ ಇದಕ್ಕೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳುವ. ಓಕೆ, ಇದಕ್ಕೆ ಹೆಸರು ಹೇಗೆ? ಮಿಕ್ಸ್ ತರಕಾರಿ ಬೋಂಡನ ಹೇಗೆ? ಮಿಕ್ಸ್ ತರಕಾರಿ ಬೋಂಡ ಅಂತ ಹಾಗೆ ಇಡ್ಬೋದಲ್ಲ? ಓಕೆ, ಇದು ಕ್ಯಾಪ್ಸಿಕಮ್ ಆಯ್ತಾ? ಓಕೆ, ಇದು ಬಟಾಟೆ. ನಾನು ಅವಾಗೆ ತುರ್ದಿಟ್ಟಿದೆ, ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಕಪ್ಪಾಗ್ತದೆ. ಹೌದು, ಅದನ್ನ ಈಗ ನೀರಿಗೆ ಹಾಕಿಡು. ನೀರು ಹಾಕಿಟ್ಟಿದೆ. ಓಕೆ, ಅದಕ್ಕೆ ನೀರಿಗೆ ಹಾಕಿಡೋದು ಅಂದರೆ ಕಲರ್ ಚೇಂಜ್ ಆಗ್ತದೆ. ಆಗಿದೆ, ಇದು ಕಪ್ಪಾಗಿದೆ ಇದು. ಓಕೆ ಓಕೆ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು. ಓಕೆ. ಕ್ಯಾರೆಟ್ ಕೂಡ ನೀವು ಹಾಗೆ ಇಟ್ಕೊಂಡಿದ್ದೀರಲ್ಲ? ಓಕೆ. ಕಾಯಿ ಮೆಣಸಾ? ಓಕೆ, ಖಾರಕ್ಕೆ ಇಲ್ಲ? ಖಾರಕ್ಕೆ. ಬೋಂಡ ಅಂತ ಬಂದಾಗ ಸ್ವಲ್ಪ ಖಾರ ಬೇಕು. ಒಳ್ಳೆಯದು. ಓಕೆ, ಉಪ್ಪು ಹಾಕ್ತೇನೆ ಸ್ವಲ್ಪ. ಉಪ್ಪು. ಓಕೆ, ಇದು ಬಾಂಬೆ ರವೆ. ಇದಕ್ಕೆ ಮಿಕ್ಸ್ ಮಾಡಿ. ಬಾಂಬೆ ರವನು ಮತ್ತೆ ಏನು ಕಡಲೆ ಹಿಟ್ಟು ಮತ್ತೆ ಅದರಲ್ಲಿ ಒದಿಸಿ ಬಿಡಬೇಕು. ಅದು ಮತ್ತೆ ಗೊತ್ತಾಯ್ತು. ಈಗ ಮಿಕ್ಸ್ ಮಾಡಬೇಕು. ಓಕೆ, ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕಬೇಕಾ? ಕಡಲೆ ಹಿಟ್ಟು ಸ್ವಲ್ಪ ಬೇಕಾದರೆ ಹಾಕೊಳ್ಳೋದು. ಅದು ಸ್ವಲ್ಪ ಅಂಟಲಿಕ್ಕೆ ಬೇಕಾದರೆ ಬೇಕಾಗ್ತದೆ. ಆ ತರಕಾರಿ ಹಸಿ ಉಂಟಲ್ವ? ಹೌದು, ಬೇಯಿಸಿದ್ದಲ್ಲ ಅದು. ನೀರು ಬೇಕಾದ್ರಷ್ಟೇ ಹಾಕೋದು, ಅಂದ್ರೆ ನೀರು ಬಿಡ್ತದಲ್ಲ ಅದು. ನೀರು ಕೂಡ ಹಾಕ್ಬೋದಲ್ಲ? ತರಕಾರಿಯಲ್ಲಿ ಆಲ್ರೆಡಿ ನೀರು ಇರ್ತದೆ. ಈಗ ಬಟಾಟೆ ಬೋಂಡ ಮಾಡ್ತಾರೆ, ಅದನ್ನ ಬಟಾಟೆ ಮೊದಲೇ ಬೇಯಿಸ್ಕೊಡ್ತಾರೆ. ಇದು ಬೇಯಿಸಿದಲ್ಲ, ಹಸಿ ಅಲ್ಲ, ಚಿಕ್ಕದಾಗಿ ಕೊಯ್ದಿರದ ಕಾರಣ ಚಿಕ್ಕದಾಗಿ ಬೆಂದಿರುತ್ತೆ. ಆ್ಯಕ್ಚುಲಿ ಈ ಥರ ಮಾಡಿದರೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ಬೋದು. ಅಂದರೆ ಎಲ್ಲ ತರಕಾರಿ ಅಂಶ ಕೂಡ ಇರ್ತದೆ. ಕೆಲವರು ಹಾಗೆ ತಿನ್ನೋದಿಲ್ಲ, ಕ್ಯಾರೆಟ್ ಎಲ್ಲ ತಿನ್ನೋದಿಲ್ಲ ಮಕ್ಕಳು. ಹೀಗೆ ಮಾಡಿ ಕೊಟ್ಟರೆ. ಹೌದು. ಒಂದು ಪ್ಲೇಟ್ ಬೇಕು ಈಗ ಕಟ್ಟಿ ಇಡಲಿಕ್ಕೆ. ಅದನ್ನು ರೌಂಡ್ ಮಾಡಿ ಸಣ್ಣದಾಗಿ ಮಾಡಿ. ಇದು ನೀವೇ ಟ್ರೈ ಮಾಡಿದ್ದ? ನಾನೇ ಮಾಡಿದ್ದು. ಓಕೆ, ನಮ್ಮ ಸೌರುಚಿಗೆ ಅಂತೇಳಿ ಒಂದು ಸ್ಪೆಷಲ್ ಡಿಶ್ ರೆಡಿ ಮಾಡಿದ್ದ ಹೇಗೆ?
ಜನರಿಗೆ ಜಾಸ್ತಿ ಯಾವುದನ್ನು ಮಾಡ್ರೆ ಹೇಗೆ ಆಗ್ತದೆ ನೋಡೋದು ಮತ್ತೆ. ಹೌದು ಹಾಗೆ. ಹಾಗೆ ಹಾಗಾದರೆ ಇವತ್ತು ನಿಮ್ಮೊಂದು ಸ್ಪೆಷಲ್ ನಿಮ್ಮದೇ ಸ್ವಂತ ರೆಸಿಪಿಯನ್ನು ನಾವು ತಿನ್ಬೋದಲ್ಲ. ಹೌದು. ನಮ್ಮಲ್ಲಿ ಇವಾಗ ನೋಡಲಿಕ್ಕೆ ರವೆ ಲಾಡು ಥರ ಕಾಣ್ತಾ ಉಂಟು. ಹಾಂ, ರವೆ ಲಾಡು. ಅಂದರೆ ಎಲ್ಲ ತರಕಾರಿ ಎಲ್ಲ ಮಿಕ್ಸ್ ಆಗಿದೆಯಲ್ಲ. ಹೌದು. ಹಾಗೆ ಮತ್ತೆ ರವೆ ಕೂಡ ಹಾಕಿದ್ದೀವಲ್ಲ ಅದಕ್ಕೆ. ಹೌದು. ಹಾಗೆ. ಈಗ ಎಣ್ಣೆ ಓಕೆ, ರವೆ ಉಂಡೆ ರೆಡಿ ಆಗಿದೆ. ಎಣ್ಣೆ ಇಡಿ ಈಗ ಕಾಯ್ಲಿಕ್ಕೆ. ಎಣ್ಣೆಗೆ ಬಿಡ್ಲಿಕ್ಕೆ ರೆಡಿ ಉಂಟು. ಇದು ಕಡಲೆ ಹಿಟ್ಟು ಮಿಕ್ಸ್ ಮಾಡ್ತೇನೆ. ಕಡಲೆ ಹಿಟ್ಟಲ್ಲ. ಓಕೆ, ನಾನು ಹಾಗಾದರೆ ಇಲ್ಲಿ ಸ್ಟವ್ ಹತ್ತಲ. ಹಾಂ ಹಾಂ. ಓಕೆ, ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲನ್ನು ಹಾಕ್ತಿದ್ದೀವಿ. ಡೀಪ್ ಫ್ರೈ ಅಲ್ಲ. ಹಾಂ, ಸ್ವಲ್ಪ ಉಪ್ಪು ಹಾಕ್ತೇನೆ ಈಗ. ಹಾಂ, ಉಪ್ಪಲ್ಲ. ಅದಕ್ಕೆ ಉಪ್ಪು ಹಾಕಿದೆ ಒಂದು ಸ್ವಲ್ಪ, ಅದಕ್ಕೆ ಹೌದು. ಸ್ವಲ್ಪ ಹಾಕ್ತೇನೆ. ಹಾಂ, ಈಗ ಕಡಲೆ ಹಿಟ್ಟಿಗೆ ಉಪ್ಪು ಹಾಕ್ತೀವಿ. ಸ್ವಲ್ಪ. ಹಾಂ, ಒಂಚೂರು ಖಾರ ಪೌಡ್ರ್. ಖಾರ ಹಾಕ್ಬೇಕಾ? ಸ್ವಲ್ಪ. ಖಾರ ಅಂತೇಳಿದರೆ ನಮ್ಮ ಹತ್ರ ಅರುಣಾ ಮಸಾಲೆ ಅವರ ಓಕೆ. ಚಿಲ್ಲಿ ಪೌಡ್ರ್ ಇದೆ. ಸ್ವಲ್ಪ ಕಲರ್ ಸಾಕು ಬಿಡಿ. ಸಾಕಾ? ಸಾಕು ಸಾಕು. ಈಗ ನೀರು ಸ್ವಲ್ಪ ಹಾಕಬೇಕು. ಹಾಂ, ನೀರು. ನೀರಾ? ಓಕೆ. ಸಾಕಾ? ಹಾಂ, ಕಡಿಮೆ ಸ್ವಲ್ಪ ಹಾಕ್ಲಿಕ್ಕೆ. ಓಕೆ, ಕಡಲೆ ಹಿಟ್ಟಿನ ಪಾಕ ರೆಡಿ ಆಗ್ತುಂಟಲ್ಲ. ಇನ್ನೊಂದು ಸ್ವಲ್ಪ ನೀರು ಹಾಕಿ. ನೀರು ಹಾಕ್ಬೇಕಾ? ಸ್ವಲ್ಪ. ಓಕೆ. ಹಾಂ, ಸಾಕು ಬಿಡಿ. ಸಾಕು. ಸಾಕಾ? ಹಾಂ, ತುಂಬ ನೀರಾದರೆ ಅದಕ್ಕೆ ಹಿಡ್ಕೊಳ್ಳೋದಿಲ್ಲ. ಹಾಂ, ಹೌದು. ಕೋಟಿಂಗ್ ಬರಬೇಕಲ್ಲ ಹೌದು. ಮೇಲಿಂದ. ಹೌದು. ನಮ್ಮ ಆಯಿಲ್ ರೆಡಿಯಾಗಿದೆ. ಹ್ಞೂ. ನಿಮ್ಮ ಇವಾಗ ಮಿಕ್ಸ್ ತರಕಾರಿಯ ಬೋಂಡಕ್ಕೆ ಅದಕ್ಕೆ ಎಣ್ಣೆಗೆ ಬೀಳಲಿಕ್ಕೆ ಮಾತ್ರ ಬಾಕಿ ಉಂಟು. ಆಯಿತು, ಎಣ್ಣೆಗೆ ಬಿಡೋದೀಗ. ಓಕೆ. ಓ, ಕಡಲೆ ಹಿಟ್ಟಿನ ಜೊತೆ ಮಿಕ್ಸ್ ಆಗಿ ಎಣ್ಣೆಗೆ ಬಿಟ್ಟಾಗ ಅದರ ಹೌದು. ಸ್ಟೈಲೇ ಚೇಂಜ್ ಅಲ್ಲ. ಹೌದು, ಸ್ಟೈಲೇ ಚೇಂಜ್ ಆಗ್ತದೆ, ಏನು ಕಾಣಿಸೋದಿಲ್ಲ. ಹಾಂ. ಓಕೆ, ಇದು ಈಗ ಬೋಂಡ ರೆಡಿ ಆಗಿದೆಲ್ಲ. ಹಾಕಬೇಕು ಈಗ. ಹಾಂ ಬೋಂಡ ಬಿಟ್ಟ ತಕ್ಷಣನೇ ಸೌಂಡ್ ಇದು ಹಾಕಬಾರ್ದು, ಸೌಂಡ್ ಹಾಂ ಹಾಂ ಪುಡಿ ಆಗ್ಬಿಡುತ್ತೆ. ಪುಡಿ ಆಗ್ತದಲ್ಲ. ನಾವಂದ್ರೆ ಸ್ವಲ್ಪ ಅರ್ಜೆಂಟ್ ಅಲ್ಲ, ತಿನ್ನಲಿಕ್ಕೆ ಬೇಗ ಆಗಬೇಕಲ್ಲ, ಹಾಗೆ ಬೇಗ ಬೇಗ ಮಾಡ್ರಿ ಅದು ಆಗ್ತದೆ. ಹೌದು. ಕರೆಕ್ಟಾಗಿ ಆಗಿದೆಲ್ಲ ಬೋಂಡ. ಮಿಕ್ಸ್ ತರಕಾರಿಯ ಬೋಂಡ ರೆಡಿ ಆಗ್ತಾ ಬಂತು. ಓಕೆ, ಹೇಳಿ ಮ್ಯಾಮ್, ನೀವು ಬೇರೆ ಏನು ತರಕಾರಿಯಲ್ಲಿ ಹೀಗೆ ಬೇರೆ ಸ್ಪೆಷಲ್ ಆಗಿ ಏನಾದರೂ ಮಾಡ್ತಿದ್ರು? ಇದು ಬೋಂಡ ಆಯಿತು. ಎಲ್ಲ ತರಕಾರಿಲೂ ಮಾಡ್ಬೋದು. ಹಾಂ, ಕೆಲವು ಇದು ಉಂಟಲ್ಲ ಹಾಗಲಕಾಯಿ, ಹಾಗಲಕಾಯಿ ಅದನ್ನು ಮಾಡ್ತಾರೆ. ಹಾಗಲಕಾಯಿ ಕೆಲವರಿಗೆ ಆಗೋದಿಲ್ಲ, ಕೈ ಆಗ್ತದೆ ಅಂತ. ಹೌದು ಹೌದು. ಈ ಮಿಕ್ಸ್ ತರಕಾರಿಗೆ ಮಾತ್ರ ಹಾಗಲಕಾಯಿ ಬಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಚೆನ್ನಾಗಿರ್ತದೆ. ಕೆಲವರು ಒಬ್ಬೊಬ್ಬರಿಗೆ ಕೈ ಆಗ್ತದಲ್ಲ ಅದು. ಹೌದು ಹೌದು. ಹಾಗಲಕಾಯಿ ಮತ್ತು ಸೊಪ್ಪಿನ ಪದಾರ್ಥಗಳನ್ನೆಲ್ಲ ಜಾಸ್ತಿ ತಗೊಂಡು ಮಾಡ್ಬೋದಲ್ಲ. ಪಾಲಕ್ ಸೊಪ್ಪಿದು ಮಾಡ್ಬೋದು. ಮಾಡ್ಬೋದು, ಅದು ಸ್ವಲ್ಪ ಆಯುರ್ವೇದಿಕ್ ಥರ ನೋಡ್ಬೋದು. ಸೊಪ್ಪಿನ ಇದರಲ್ಲೆಲ್ಲ ಮಾಡಿದ್ರೆ ಆರೋಗ್ಯಕ್ಕೆ. ಬಸಳೆ ಎಲೆ ಉಂಟಲ್ಲ, ಅದ್ರದ್ದು ಸಹ ಮಾಡ್ಬೋದು. ಹಾಂ ಹಾಂ. ನೀರೆಲ್ಲ ಜಾಸ್ತಿ ಹಾಕ್ಬಾರ್ದು, ಎಲೆ ಇದೆ. ಮಿಕ್ಸ್ ಮಾಡಿ ಎಲೆದು ಹಾಂ, ಒಳ್ಳೆದಾಗ್ತದೆ. ತರಕಾರಿ ಬೇಯಿಸಿ ಹಾಗೂ ಮಾಡ್ಬೋದಾ? ಬೇಯಿಸು ಮಾಡ್ಬೋದು. ಹಾಗೆ ಮಾಡಿದರೆ ಸ್ವಲ್ಪ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದ್ರೆ ಇದರಲ್ಲಿ ಸಹ ಬೇಯುತ್ತೆ. ಇದರಲ್ಲೇ ಬೇಯ್ತದೆ. ಕ್ಯಾರೆಟ್ ಎಲ್ಲ ಸ್ವಲ್ಪ ಹಸಿ ಹಸಿ ಇದ್ರೆ ಏನಾಗೋದಿಲ್ಲ. ಚೆನ್ನಾಗಿರುತ್ತೆ. ಹಸಿ ಒಳ್ಳೆ. ಓಕೆ, ತೆಗಿತಾನೆ ಈಗ. ಮಿಕ್ಸ್ ತರಕಾರಿಯ ಬೋಂಡ ರೆಡಿ ಆಗಿದೆ. ರೆಡಿ. ಸರ್ವ್ ಮಾಡಿ ತಿನ್ನಲಿಕ್ಕೆ ಮಾತ್ರ ಬಾಕಿ ಇರೋದಲ್ಲ. ಹ್ಞೂ. ಚಾಯ, ಟೀಗೆ, ಕಾಫಿಗೆ ಇದಕ್ಕೆಲ್ಲ ಒಳ್ಳೆಯದು. ಚಾಪೆಲ್ಲ ಆಗ್ತದೆ. ಆಯ್ತು, ಓಕೆ, ಆಫ್ ಮಾಡಲಾ? ಆಫ್ ಮಾಡಿ. ಚೆನ್ನಾಗಿ ಬಂದಿದೆಲ್ಲ, ನೋಡೋಕ್ಕೂ ಚೆನ್ನಾಗಿದೆ. ಹಾಂ, ಟೇಸ್ಟ್ ನೋಡಬೇಕಿಷ್ಟು. ಮಿಕ್ಸ್ ತರಕಾರಿಯ ಬೋಂಡ. ಮಿಕ್ಸ್ ತರಕಾರಿಯ ಬೋಂಡ ನಮ್ಮ ಸೊರಿಷಿಯಲ್ಲಿ ಫಸ್ಟ್ ಟೈಮ್ ಮಾಡಿದಿರಲ್ಲ, ಸಖತ್ತಾಗಿದೆ. ನಾರ್ಮಲ್ ಬೋಂಡಾಗಿಂತ ಮಿಕ್ಸ್ ತರಕಾರಿ ಹಾಕಿದರೆ ಎಲ್ಲ ತರಕಾರಿ ಅಂಶ ಕೂಡ ಸಿಗ್ತದೆ ಅಂತ. ಎಸ್, ಗೀತಾ ಅವರು ಮಿಕ್ಸ್ ತರಕಾರಿಯ ಬೋಂಡ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸಖತ್ತಾಗಿದೆ. ಎಲ್ಲ ಮಿಕ್ಸ್ ತರಕಾರಿಗಳನ್ನು ಹಾಕಿ ಬೋಂಡ ಮಾಡಿದ್ದಾರೆ. ಇದನ್ನು ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಮಿಕ್ಸ್ಡ್ ವೆಜ್ ಬೋಂಡ ತಯಾರಿಸುವ ವಿಧಾನ. ಮೊದಲಿಗೆ ಸಣ್ಣಗೆ ಹೆಚ್ಚಿದ ಕ್ಯಾಪ್ಸಿಕಮ್ಗೆ ತುರಿದ ಆಲೂಗಡ್ಡೆ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ,
ಹೆಚ್ಚಿದ ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಬಾಂಬೆ ರವೆ 5ರಿಂದ 6 ಚಮಚದಷ್ಟು, ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ. ನಂತರ ಉಂಡೆ ಕಟ್ಟಿಕೊಳ್ಳಿ. ಇನ್ನೊಂದೆಡೆ ಸ್ವಲ್ಪ ಕಡಲೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರುಣ ಮೆಣಸಿನ ಪುಡಿ, ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ. ಬಳಿಕ ಉಂಡೆಯನ್ನ ಕಡಲೆ ಹಿಟ್ಟಿನಲ್ಲಿ ಅದ್ದಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಸಂಜೆ ಚಹಾದೊಂದಿಗೆ ಸವಿಯಲು ಬಿಸಿ ಬಿಸಿಯಾದ ಮಿಕ್ಸ್ಡ್ ವೆಜ್ ಬೋಂಡಾ ರೆಡಿ. ಓಕೆ, ಮಿಕ್ಸ್ ತರಕಾರಿ ಬೋಂಡ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ತರಕಾರಿ ನಿಮ್ಮ ಮನೆಯಲ್ಲಿ ಹೇಗೂ ಇರುತ್ತೆ, ಅದನ್ನು ನಿಮಗೆ ಮಿಕ್ಸ್ ತರಕಾರಿಯ ಬೋಂಡವನ್ನು ಮಾಡ್ಬೋದು ಅಂತ ಹೇಳ್ತಾ ಇವಾಗ ಬೋಂಡದ ಟೇಸ್ಟ್ ನೋಡೋಕ್ಕೂ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರು ಶಾಡೋ ಮೇಲೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ಕ್ರೂಸರ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಆವಾಗಲೇ ಗೀತಾ ಅವರು ಮಿಕ್ಸ್ ತರಕಾರಿಯ ಬೋಂಡಾ ಹೇಳಿಕೊಟ್ಟಿದ್ದಾರೆ. ಅದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇನ್ನೊಂದು ರೆಸಿಪಿ ಹೇಳಿಕೊಡ್ತಾನೆ ಅಂತ ಹೇಳಿದರೆ ಏನು ಅಂತ ಅವ್ರ ಜೊತೆ ಕೇಳುವ. ಮ್ಯಾಮ್, ಇವಾಗ ಏನು ಸ್ಪೆಷಲ್ ಮಾಡ್ತಾಯಿದ್ದೀರಾ? ಈಗ ಚಿಕನ್ ರೊಟ್ಟಿ. ಚಿಕನ್ ರೊಟ್ಟಿ ಅಲ್ಲ, ನಾರ್ಮಲ್ ಆಗಿ ನಾವು ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಇದೆಲ್ಲ ತಿಂದಿದ್ದೆ. ಇದು ಚಿಕನ್ ರೊಟ್ಟಿ. ಚಿಕನ್ ಮಿಕ್ಸ್ ಮಾಡಿ ರೊಟ್ಟಿ ಬಾಂಬೆ ಮಾಡಿ. ರವೆಯಲ್ಲಿ ಓಕೆ, ಅಂದರೆ ಚಿಕನನ್ನು ಸಣ್ಣ ಪೀಸ್ ಮಾಡೋದಾ? ಪೀಸ್ ಮಾಡಿ ಮತ್ತೆ ತೊಳೆದು ಅದಕ್ಕೆ ಖಾರ ಪೌಡರ್ ಅನ್ನು ಸ್ವಲ್ಪ ಹಾಕಿ ಇಟ್ಟಿದ್ದೆ, ಹಳದಿ ಎಲ್ಲ. ಹಾಂ, ಓಕೆ. ಕೈಯಲ್ಲಿ ತಟ್ಟಿ. ಕೈಯಲ್ಲಿ ತಟ್ಟಿ. ಓಕೆ, ಹಾಗಾದ್ರೆ ಈಗ ಕೈಯಲ್ಲಿ ತಟ್ಟಲಿಕ್ಕೆ ಆಗಲ್ಲ, ಬಾಳೆ ಎಲೆ ಆಗ್ತದೆ, ಪ್ಲಾಸ್ಟಿಕ್ ಇದರಲ್ಲಿ ಹೀಗೆ ತಟ್ಟಿ ಚಟಂಬಡಿ ಎಲ್ಲ ಬಿಡ್ತಾರಲ್ಲ ಅದೇ ಥರ. ಹಾಂ, ಹೌದು, ಚಟ್ಟಂಬಡಿ ಥರನೇ ಬರುತ್ತೆ. ಓಕೆ, ಚಿಕನ್ ರೊಟ್ಟಿ ಅಲ್ಲ. ಈಗ ಸ್ಟಾರ್ಟಿಗೆ ಅಂತ ಮಾಡುವ? ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಈಗ. ಓಕೆ, ಈಗ ಫಸ್ಟಿಗೆ ಸ್ವಲ್ಪ ರವೆ ಹಾಕ್ತೇನೆ. ಓಕೆ, ರವೆ. ಓಕೆ, ಚಿಕನ್ ರೊಟ್ಟಿಗೆ ರವೆ ಬೇಕೇ ಬೇಕಲ್ಲ? ಬೇಕು. ಓಕೆ, ಈರುಳ್ಳಿ. ಓಕೆ, ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಾ? ಮಿಕ್ಸ್ ಮಾಡ್ಕೊಳ್ಬೇಕು. ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಮಿಕ್ಸಿಯಲ್ಲಿ ಮಿಕ್ಸ್ ಮಾಡ್ಲಿಕ್ಕೆ ಉಂಟಾ? ಇಲ್ಲ, ಕೈಯಲ್ಲಿ ಮಿಕ್ಸ್ ಮಾಡಿ. ಓಕೆ, ಕ್ಯಾಪ್ಸಿಕಮ್. ಓಕೆ, ಕಾಯಿ ಮೆಣಸು ಸ್ವಲ್ಪ ಜಾಸ್ತಿ ಬೇಕು, ಖಾರ ಬೇಕಲ್ಲ ಚಿಕನಿಗೆ. ಹಾಂ, ಚಿಕನ್ ಅಂತ ಬಂದಾಗ ಸ್ವಲ್ಪ ಖಾರ ಬೇಕು, ಬಂದಾಗ ಖಾರ ಇರಲಿ ಅಂತೇಳಿ ಜಾಸ್ತಿ ಆಗ್ತದೆ. ಶುಂಠಿ ಇದು ಸಣ್ಣ ಸಣ್ಣ ಪೀಸ್ ಮಾಡಿದ್ದು. ಪೇಸ್ಟ್ ಅಲ್ಲ. ಓಕೆ, ಇದು ಬೆಳ್ಳುಳ್ಳಿ ಸಹ ಪೇಸ್ಟ್ ಅಲ್ಲ, ಹಾಗೆ ಹಾಕೋದು. ಇಡೀ ಹಾಕಿದ್ರಲ್ಲ, ಹಾಗೆ ಬಾಯಿಗೆ ಒಂದೊಂದು ಸಿಗಬೇಕು. ಉಪ್ಪು ಹಾಕ್ತೇನೆ. ಉಪ್ಪು ಹಾಕದಿದ್ರೆ ಕಾರ್ಯಕ್ರಮವೇ ಇಲ್ಲ. ಅಡುಗೆ ಕಾರ್ಯಕ್ರಮ. ಚಿಕನ್ ಸ್ವಲ್ಪ ಹಾಕಿದ್ದೇನೆ ಉಪ್ಪು. ಚಿಕನ್ಗೆ ಮಿಕ್ಸ್ ಮಾಡುವಾಗ ಹಾಕಿದ್ರಾ? ಹಾಕಿದ್ದೇನೆ. ಇಲ್ಲ, ಲಿಂಬು ಹಾಕ್ತೇನೆ ಸ್ವಲ್ಪ ಹುಳಿಗೆ. ಓಕೆ, ಚಿಕನಿಗೆ ನಾನ್ ವೆಜ್ ಅಂತ ಬಂದಾಗ ಲಿಂಬು ಇರಲೇಬೇಕಲ್ಲ? ಲಿಂಬು ಬೇಕಲ್ಲ, ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಅಂತಲ್ಲ? ಹೌದು. ಈಗ ಚಿಕನ್ ಹಾಕ್ತೇನೆ. ಓಕೆ, ಫೈನಲಿ ಚಿಕನ್ ರೊಟ್ಟಿಗೆ ಚಿಕನ್ ಬೇಕೇ ಬೇಕು. ಚಿಕನ್ ಮತ್ತೆ ಏನೆಲ್ಲ ಮಿಕ್ಸ್ ಮಾಡಿದ್ರ? ಅದಕ್ಕೆ ಅರಿಶಿನ ಹಾಕಿದ್ರ? ಅರಿಶಿನ, ಖಾರ ಪೌಡ್ರ್, ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೇನೆ. ಓಕೆ, ಅದನ್ನು ಒಂದು ದಿವಸ ಎಷ್ಟು, ಒಂದು 2-3 ಗಂಟೆ? 2-3 ಗಂಟೆ ಅಲ್ಲ, ಒಂದು 10-15 ನಿಮಿಷ ಅಷ್ಟೇ. ಓಕೆ, ಚಿಕನ್ ಇನ್ನೂ ಸ್ವಲ್ಪ ಸಣ್ಣ ಪೀಸ್ ಆಗಬೇಕು. ನನ್ನ ಕಡೆ ಬಿಡಿಯಲ್ಲಿ ಸ್ವಲ್ಪ ದೊಡ್ಡದಾಗಿದೆ. ಇನ್ನು ಚಿಕ್ಕ ಈರುಳ್ಳಿ ಟೈಪ್ ಕಟ್ ಮಾಡಿದರೆ ಚೆನ್ನಾಗಿರುತ್ತಲ್ಲ? ಅವಾಗ ತಿನ್ನುವಾಗ ಗೊತ್ತಾಗ್ಬಾರ್ದು ಚಿಕನ್ ತಿಂತಾ ಇದ್ವಿ ಅಂತ, ಚಿಕನ್ ರೊಟ್ಟಿಯೇ ತಿಂತಾ ಇದ್ವಿ ಅಂತ ಗೊತ್ತಾಗ್ತದೆ. ಓಕೆ, ಇದು ಚಿಕನ್ ರೊಟ್ಟಿ ನೀವೇ ಟ್ರೈ ಮಾಡಿದ? ನಾನೇ ಟ್ರೈ ಮಾಡಿದ್ದು. ಓಕೆ, ಇದು ಕೂಡ ನೀವೇ ಟ್ರೈ ಮಾಡಿದಲ್ಲ? ಓಕೆ, ಚಟಂಬಡಿ ಎಲ್ಲ ಮಾಡ್ತಾರಲ್ಲ, ಇದು ಒಂದು ಮಾಡಿ ನೋಡುವ ಅಂತ. ಹೌದು, ಸ್ಪೆಷಲ್ ಆಗಿರುತ್ತೆ. ನಾನು ಆಯಿಲ್ ಇಡ್ಲಾ? ಆಯಿಲ್ ಇಡಿ. ಓಕೆ, ಹಾಗಾದರೆ ಪ್ಲೇಟ್ ಬೇಕು ಈಗ. ಓಕೆ, ನಿಮಗೆ ಪ್ಲೇಟ್ ಬೇಕಲ್ಲ? ಆದರೆ ತಟ್ಟೆ ಇಡಲಿಕ್ಕೆ ಬೇಕಲ್ಲ? ಅಷ್ಟೊತ್ತಿಗೆ ನಾನು ಆಯಿಲ್ ಇಡ್ತೇನೆ. ನಾವು ಆವಾಗಲೇ ಆಯಿಲ್ ಇದ್ದ ಕಾರಣ ಅದನ್ನೇ ಯೂಸ್ ಮಾಡ್ಕೊಳ್ಳೋದಲ್ಲ? ಓಕೆ, ಇವಾಗ ಚಿಕನ್ ರೊಟ್ಟಿ ತಟ್ಟುವ ಕಾರ್ಯಕ್ರಮ ಅಲ್ಲ? ಹೌದು. ಮನೆಯಲ್ಲಿ ಟ್ರೈ ಮಾಡಿದ್ರಾ ಇದನ್ನು? ಮಾಡಿದ್ದೀನಿ. ಓಕೆ, ಮನೇಲಿ ಯಾರು ಇದ್ದೀರಾ? ಮನೆಯಲ್ಲಿ ಮಗಳು, ಮನೆಯವರು.
ಇನ್ನೊಂದು ಮಗಳು ಮದುವೆ ಆಗಿದೆ. ಮದುವೆ ಆಗಿದೆ. ಕಾಸರಗೋಡು ಕೊಟ್ಟಿದ್ದು. ಹಾಂ ಹಾಂ, ಕಾಸರಗೋಡು. ಮುಳ್ಳೇರಿಯ. ಹಾಂ ಹಾಂ. ಅವರೆಲ್ಲ ಅಡಿಗೆಯಲ್ಲಿ ಮಾಡೋದ್ರಲ್ಲಿ ಏನಾದರೂ ಇಂಟ್ರೆಸ್ಟ್ ತರ್ತಾರಾ? ಮಾಡ್ತಾರೆ. ಓಕೆ, ನಿಮ್ಮ ಜೊತೆ ಒಂದು ಕೈ ಅವ್ರ ಕೂಡ ಅಷ್ಟೇ. ಸ್ವಲ್ಪ ಆಯಿಲ್ ಬೇಕು. ಬಿಸಿ ಬೇಡ ಆಯಿತಾ, ಸುಟ್ಟು ಹೋಗ್ತದೆ ಪ್ಲಾಸ್ಟಿಕಲ್ಲಿ. ಅದು ಸ್ವಲ್ಪ ಅಂದರೆ ಅಂಟುಕೊಳ್ಬಾರ್ದು ಅದಕ್ಕೆ ಅಂತ. ಸಾಕು. ಓಕೆ, ನಾವೀಗ ಚಿಕನ್ ರೊಟ್ಟಿಗೆ ತಟ್ತಾ ಇದ್ದೀವಲ್ಲ, ಆಯಿಲ್ ಕೂಡ ಬಿಸಿ ಆಗ್ತಾ ಬಂತು. ಬಿಸಿ ಆಗಿದೆ ಅಲ್ಲ. ಓಕೆ, ಚಟ್ಟಂಬಟ್ಟೆ ಟೈಪ್ ಇದನ್ನು ಇದು ಮಾಡೋದಲ್ಲ? ಚಟ್ಟಂಬಟ್ಟೆ ಟೈಪ್. ಕೈಯಲ್ಲಿ ಹೆಚ್ಚು ಹಾಕ್ಬೋದು. ಹಾಂ ಹಾಂ, ಹಾಕ್ತೇನೆ. ಬಿಸಿ ಆಗಿರ್ಬೋದಲ್ಲ? ಹಾಂ, ಆಯಿಲು ಸ್ವಲ್ಪ ಬಿಸಿ ಆಗ್ತಾ ಉಂಟು. ಹಾಗೆ. ಓಕೆ, ಓಕೆ, ಬಿಸಿ ಆಗಿರ್ಬೋದಲ್ಲ? ನೀವು ತಟ್ಟಿ ರೆಡಿ ಮಾಡಿ ಇಟ್ಟ ಕಾರಣ ನಮಗೆ ಚಿಕನ್ ರೊಟ್ಟಿ ಬಿಡಲಿಕ್ಕೆ ಈಸಿ ಆಗ್ತಲ್ಲ? ಈಸಿ ಆಗ್ತದೆ. ಸ್ವಲ್ಪ ಬೇಯಲಿ ಮತ್ತೆ ಹಾಕಿಸ್ತಾ. ಎಸ್, ಇದನ್ನು ನಾರ್ಮಲ್ ಆಗಿ ನಾವಿಗೆ ಊಟಕ್ಕೆ ಇದಕ್ಕೆಲ್ಲ ಯೂಸ್ ಮಾಡ್ಬೋದಾ ಹೇಗೆ? ಊಟಕ್ಕೆ. ಹಾಂ, ಊಟಕ್ಕೆ ಕೆಲವರು ಚಿಕನ್ ಕಬಾಬ್ ಎಲ್ಲ ಹಾಗೆ ತಿಂತಾರಲ್ಲ, ಊಟಕ್ಕೆ ತಿಂತಾರ ಅಂತಲ್ಲ, ಹಾಗೆ ಹಾಗೆ ತಿನ್ಬೋದಲ್ಲ? ಈಗ ಶವರಮ್ ಎಲ್ಲ ತಿಂದಾಗಿ. ಹೌದು ಹೌದು, ಹಾಗೆ ತಿನ್ಬೋದು. ಅದೇ ಮುಂಚೆ ಆಗಿತ್ತು, ಮೊದಲೆಲ್ಲ ಊಟಕ್ಕೆ ಚಿಕನ್ ತಿನ್ಬೇಕಿತ್ತು. ಕಬಾಬ್ ಊಟಕ್ಕೆ. ಅದೇ ಈಗ ಅಲ್ಲ, ಹಾಗೇನಿಲ್ಲ. ತಿಂತಾರೆ. ಆದರೆ ಇದು ರೊಟ್ಟಿ ರವೆ ಎಲ್ಲ ಹಾಕಿದ ಕಾರಣ ಇದನ್ನು ಹೀಗೆ ತಿನ್ಬೋದು. ನಾಟಿ ಕೋಳಿಯ ರೊಟ್ಟಿ ರೆಡಿ ಆಗಿದೆ. ನಾಟಿ ಕೋಳಿ ಅಲ್ಲ. ನಾಟಿ ಕೋಳಿ ಅಲ್ಲ, ನಾರ್ಮಲ್ ಕೋಳಿಯ ರೊಟ್ಟಿ ಅಲ್ಲ? ಓಕೆ, ನಾರ್ಮಲ್ ಆಗಿ ಕೋಳಿ ರೊಟ್ಟಿ ಅಂತ ಬಂದರೆ ನಾವೀಗ ಇಲ್ಲೆಲ್ಲ ಕೋಳಿ ರೊಟ್ಟಿ, ಕೋಳಿ ಸಾಂಬಾರು ಹಾಕಿ ರೊಟ್ಟಿ. ಕೋಳಿ ಇದು ಚಟಂಬಡಿ ಅಂದರೂ ಆಗ್ತದೆ, ಚಿಕನ್ ಚಟಂಬಡಿ ಅಂದರೂ ಆಗ್ತದೆ. ಓಕೆ, ಬಂದ್ ಮಾಡಿ ಆಫ್ ಮಾಡಿ ಅದು. ಓಕೆ, ಆಫ್ ಅಲ್ಲ? ಎಸ್, ಚಿಕನ್ ರೊಟ್ಟಿ ಈಗ ಸರ್ವ್ ಆಗ್ತಾ ಉಂಟು. ಹೌದು, ಗಟ್ಟಿಯಾಗಿದೆ ಅನಿಸ್ತದೆ. ಓಕೆ, ಚಟಂಬಡಿ ಥರನೇ ಗಟ್ಟಿಯಾಗಿದೆ. ಓಕೆ, ಚಿಕನ್ ರೊಟ್ಟಿ ರೆಡಿಯಾಗಿದೆ. ಚಟಂಬಡಿ ಅಂದರೂ ಆಗ್ತದೆ ಚಿಕನ್ ಅದು. ಓಕೆ, ನಮಗೆ ಇದು ಚಿಕನ್ ರೊಟ್ಟಿ. ಇದಕ್ಕೆ ನಾರ್ಮಲ್ ಸಾಸ್ ಹಾಕಿ ತಿನ್ಬೋದಾ? ಹಾಗೆ ಹಾಕಿ ತಿನ್ಬೋದು. ಹಾಗೆ ತಿಂದರೆ ಟೇಸ್ಟ್ ಆಗುತ್ತೆ. ಇಲ್ಲಾಂದ್ರೆ ಹೀಗೆ ನಾವು ಕಾರೆಲ್ಲ ಹಾಕಿದ್ರೆ ಇದೇ ಥರ ಹಾಕಿದ್ದು ಹಾಗೆ ತಿನ್ಬೋದು. ಓಕೆ, ಘಮ ಘಮ ಅಂತ ಸ್ಮೆಲ್ ಮಾಡ್ಕೊಂಡು ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತದೆ. ಓಕೆ, ಥ್ಯಾಂಕ್ ಯು. ಓಕೆ, ಗೀತಾ ಅವರು ಚಿಕನ್ ರೊಟ್ಟಿ ರೆಡಿ ಮಾಡಿ ನನ್ನ ಜೊತೆ ಕೊಟ್ಟಿದ್ದಾರೆ. ಇದನ್ನು ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಚಿಕನ್ ರೊಟ್ಟಿ ತಯಾರಿಸುವ ವಿಧಾನ. ಮೊದಲಿಗೆ 5 ರಿಂದ 6 ಚಮಚದಷ್ಟು ಬಾಂಬೆ ರವೆಗೆ ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ ರಸ, ಅರಿಶಿನ ಪುಡಿ, ಮೆಣಸಿನ ಪುಡಿ ಹಾಗೂ ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿದ ಕೋಳಿ ಮಾಂಸ ಹಾಕಿ ಚೆನ್ನಾಗಿ ಕಲಸಿ ನಾದಿಕೊಳ್ಳಿ. ಆನಂತರ ಉಂಡೆ ಕಟ್ಟಿಕೊಂಡು ತಟ್ಟಿಕೊಳ್ಳುವಾಗ ದಪ್ಪನೆ ತಟ್ಟಿಕೊಳ್ಳಿ. ಆ ಬಳಿಕ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಚಿಕನ್ ರೊಟ್ಟಿ ಸಾಸ್ನೊಂದಿಗೆ ಸರ್ವ್ ಮಾಡಿ. ಓಕೆ, ಗೀತಾ ಮ್ಯಾಮ್, 2 ಡಿಶ್ ರೆಡಿಯಾಗಿದೆ. ನಾವೀಗ ಯಾವುದನ್ನು ಟೇಸ್ಟ್ ನೋಡುವ? ಯಾವ್ದು ಬೇಕಾದರೂ ಟೇಸ್ಟ್ ಮಾಡಿ ನೋಡಿ. ಒಂದು ಚಿಕನ್ ರೊಟ್ಟಿ, ಇನ್ನೊಂದು ಮಿಕ್ಸ್ ತರಕಾರಿಯ ಬೋಂಡ ಅಲ್ಲ? ಓಕೆ, ನಾವೀಗ ಫಸ್ಟಿಗೆ ಯಾವುದನ್ನು ನೋಡುವ? ನನಗೆ ಕನ್ಫ್ಯೂಸ್ ಆಗ್ತಾ ಉಂಟು. ಈಗ 2 ಫಸ್ಟ್ ಚಿಕನ್ ರೊಟ್ಟಿ ನೋಡುವಲ್ಲ? ಓಕೆ, ತಗೊಳ್ಳಿ. ಚಿಕನ್ ರೊಟ್ಟಿ ನಾನು ಫಸ್ಟ್ ಟೈಮ್ ತಿಂತಾ ಇರೋದು. ನಾರ್ಮಲ್ ಆಗಿ ಕೋಳಿ ರೊಟ್ಟಿ ಅದೆಲ್ಲ ಹೋಟೆಲ್ ಅಲ್ಲೆಲ್ಲ ತಿಂತೀವಿ, ಆದರೆ ಚಿಕನ್ ರೊಟ್ಟಿ. ಸಖತ್ತಾಗಿದೆ. ಈ ನಾವೇನು ಅದರ ಹೊಡಿಯನ್ನು ಏನು ಅಕ್ಕಿ ಹಿಟ್ಟು ಉಂಟಲ್ಲ, ಅದು ಹೊಡಿ ಹಾಕಿದಾಗ ಸ್ವಲ್ಪ ಕ್ರಿಪ್ಸಿ ಬರುತ್ತಲ್ಲ, ಸ್ವಲ್ಪ ಸೈಡಿಗೆ. ನಾರ್ಮಲ್ ಆಗಿ ಚಟ್ಟಂಬಡೆ ಹೇಗೆ ಮಾಡ್ತೇವೆ ಅದೇ ಟೈಪ್ ಮಾಡೋದು, ಸ್ವಲ್ಪ ಟೇಸ್ಟ್ ಕೂಡ ಹಾಗೆ ಬರುತ್ತೆ. ಅದೇ ಸ್ಪೆಷಲ್ ಆಗಿ ಇದರಲ್ಲಿ ಚಿಕನ್ ಆಗಿದೆ. ಇದು ಸಕ್ಕತ್ತಾಗಿದೆ. ನಾರ್ಮಲ್ ಆಗಿ ನಮಗೆ ಹೀಗೆ ತಿನ್ಬೋದು, ಇಲ್ಲಾಂದರೆ ಊಟದ ಜೊತೆ ಕೂಡ ತಿನ್ಬೋದಲ್ಲ. ಸಕ್ಕತ್ತಾಗಿದೆ. ಈಗ ನಾವು 2ನೇ ಡಿಶ್ ಮಿಕ್ಸ್ ತರಕಾರಿಯ ಬೋಂಡ ಅಲ್ಲ? ತಗೊಳ್ಳಿ. ಮಿಕ್ಸ್ ತರಕಾರಿಯ ಬೋಂಡ ಸಾಧಾರಣ ಒಂದು 2-3-4 ಬಗೆಯ ತರಕಾರಿ ಉಂಟಲ್ಲ? ಓಕೆ,
ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ದು ಸಾಕಾಗಿದೆ. ಕ್ಯಾರೆಟ್ ಎಲ್ಲ ಉಂಟು. ಹಾಂ, ಕ್ಯಾರೆಟ್ ಉಂಟು, ಬಟಾಟೆ ಉಂಟಲ್ಲ, ಎರಡು ಸಾಕಾಗಿ ಬಂದಿದ್ದು ನಾವು. ಅದರಲ್ಲಿ ಚಿಕನ್ ರೊಟ್ಟಿ ಅಂತೂ ಹೇಳಿ ಮಾಡಿಸೋದಾಗಿದೆ. ಅಂದರೆ ನಾರ್ಮಲಾಗಿ ಚಿಕನ್ನಲ್ಲಿ ನಾವು ಬೇರೆ ಟೈಪ್ ಮಾಡು ಅಂತ ಹೇಳಿದರೆ ಚಿಕನ್ ರೊಟ್ಟಿ ಮಾಡ್ಬೋದು. ಸಾಕಾಗಿದೆ. 2 ಡಿಶ್ ಕೂಡ ಸಾಕಾಗಿದೆ. ಹೇಗೆ ಅನ್ನಿಸ್ತು ಕಾರ್ಯಕ್ರಮಕ್ಕೆ ಬಂದು? ಎರಡು ಡಿಶ್ ಕೂಡ ಮಾಡಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ನೀವು ಕೂಡ ಅಡುಗೆ ಮಾಡಿ 2 ಡಿಶ್ ವೀಕ್ಷಕರಿಗೆ ತಿಳಿಸಿದ್ರೆ 2 ಕೂಡ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಹಾಗೆ 2 ಡಿಶ್ ಕೂಡ ನಾವು ಎಣ್ಣೆಯಲ್ಲೇ ಫ್ರೈ ಮಾಡಿದ್ದ ಕಾರಣ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಇನ್ನೊಂದು ಚಿಕನ್ ರೊಟ್ಟಿಯನ್ನು ನಿಮಗೆ ರೈಸಲ್ಲಿ ತಿನ್ನಬೇಕು ಅಂತ ಹೇಳಿದರೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ. ಥ್ಯಾಂಕ್ ಯು ಮ್ಯಾಮ್. ಓಕೆ, ಗೀತಾ ಅವರು 2 ಡಿಶ್, ಒಂದು ಚಿಕನ್ ರೊಟ್ಟಿ, ಇನ್ನೊಂದು ಮಿಕ್ಸ್ ತರಕಾರಿಯ ಬೋಂಡ, 2 ಕೂಡ ಸಾಕಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಈ ಕಾರ್ಯಕ್ರಮ ನಿಲ್ಲಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.